ರಾಯಲ್ ಬೆಲ್ಸ್ ಕುಡ್ಲ ಅವರು ಪ್ರಥಮ ಬಾರಿಗೆ ಅಂತ ಹೇಳಿದರೆ ಮಂಗಳೂರಿನಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆರಂಭಿಸಲು ಯೋಚನೆ ಮಾಡಿದಾಗ ಬನ್ಸ್ ಪ್ರೀಮಿಯರ್ ಲೀಗ್ ಅಂತ ಹೇಳುವಂಥ ಒಂದು ಪಂದ್ಯವನ್ನು ಇದೇ ತಾರೀಕು 9 ಮತ್ತು 10 ಅಡ್ಯಾರ್ ಗಾರ್ಡನ್ ಸಹ್ಯಾದ್ರಿ ಅಡ್ಯಾರ್ ಗಾರ್ಡನ್ ರೋಡ್ನಲ್ಲಿ ಆಯೋಜನೆ ಮಾಡಿಸ್ಕೊಂಡಿದ್ದೇವೆ. ಬಹುಶಃ ಇವತ್ತು ಬನ್ಸ್ ಪ್ರೀಮಿಯರ್ ಲೀಗ್ ಅಂತ ಹೇಳಿದಾಗ ಕಳೆದ 1.5 ತಿಂಗಳಿಂದ ಬೇರೆ ಬೇರೆ ಪ್ರಕ್ರಿಯೆ ನಡೆದಾಗ ಸಾಧಾರಣ 25ಕ್ಕೂ ಹೆಚ್ಚು ಮಾಲಕರು ಇದಕ್ಕೆ ಆಸಕ್ತಿಯನ್ನು ತೋರಿಸಿದ್ರು. ಹಾಗೂ ದೇಶ ಮತ್ತು ವಿದೇಶಗಳಿಂದ ಸಾಧಾರಣ 190ಕ್ಕಿಂತ ಹೆಚ್ಚು ಜನ ಕ್ರಿಕೆಟ್ ಆಟಗಾರರು ರಿಜಿಸ್ಟರ್ ಮಾಡಿದ್ರು. ಆದರೆ ನಮ್ಮ ಮಿತಿ ಇರುವುದರಿಂದ ಮೊದಲ ಪ್ರಾಶಸ್ತ್ಯ ಯಾರು ಬಂದ 10 ಮಾಲಕರಿಗೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಹಾಗೂ ಎಲ್ಲ ಪ್ಲೇಯರ್ಗಳು ಬಹುಶಃ ನಮ್ಮ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೇವೆ. ಯಾಕಂತ ಹೇಳಿದರೆ 9 ಮತ್ತು 10 ನಮ್ಮ ಇಡೀ ನಮ್ಮ ಬಂಟ ಸಮಾಜ ಬಹುಶಃ ದೇಶ ವಿದೇಶ ಈ ಒಂದು ಕ್ರಿಕೆಟನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು. ಬಹುಶಃ ನಮ್ಮ ಒಂದು ಪರಿಕಲ್ಪನೆ ಏನಂತ ಹೇಳಿದರೆ ಕೇವಲ ಇದೊಂದು ಕ್ರಿಕೆಟ್ಗೆ ಸೀಮಿತವಾಗದೆ ನಮ್ಮ ಬಂಟ ಯುವಕರನ್ನು ಬಹುಶಃ ಶೈಕ್ಷಣಿಕವಾಗಿ ಹಾಗೂ ಅವರ ಸಾಂಸ್ಕೃತಿಕವಾಗಿ ಪ್ರತಿಯೊಂದು ವಿಚಾರದಲ್ಲಿ ಅವರನ್ನು ಮುಂದೆ ತಂದು ಒಂದು ದೇಶದ ಹತ್ಪ್ರಜೆಯನ್ನು ಮಾಡಬೇಕಂತ ಹೇಳುವ ಉದ್ದೇಶದಿಂದ ನಾವು ಈ ಒಂದು ಬನ್ಸ್ ಪ್ರೀಮಿಯರ್ ಲೀಗನ್ನು ಮಾಡ್ತಾ ಇದ್ದೇವೆ. ಬನ್ಸ್ ಪ್ರೀಮಿಯರ್ ಲೀಗಿನ ಮೊದಲನೇ ದಿನ ತಾರೀಕು 9 ಬೆಳಿಗ್ಗೆ 7 ಗಂಟೆಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಚಾಲನೆ ಕೊಡಲಿದ್ದಾರೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಹಾಗೂ ಅಡ್ಯಾರ್ ಗಾರ್ಡನಿನ ಮಾಲಕರಾದಂಥ ಕಿಶನ್ ಶೆಟ್ಟಿಯವರು. ಅದೇ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಅಂತ ಹೇಳಿ ಬಹುಶಃ ಇದು ಹಗಲು ರಾತ್ರಿ ಮ್ಯಾಚ್, ಇಡೀ ದಿನ ಮ್ಯಾಚ್ ಇರ್ತದೆ. ಸಂಜೆ 6 ಗಂಟೆಗೆ ನಾವೊಂದು ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ MRG ಗ್ರೂಪ್ ಬ್ಯಾಂಗ್ಳೂರ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಪ್ರಕಾಶ್ ಶೆಟ್ಟಿ ಅವರು ವಹಿಸಿಕೊಳ್ತಾರೆ. ಹಾಗೂ ಇತರ ಅತಿಥಿಗಳು ನನ್ನ ಪ್ರೆಸ್ ನೋಟಲ್ಲಿ ಹಾಕಿದ್ದೇನೆ, ಅತಿಥಿಗಳಿದ್ದಾರೆ. ಹಾಗೂ ಮಾರನೇ ದಿನ ಸಮಾರೋಪ ಸಮಾರಂಭ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ನೆಟ್ಟೆಗುತ್ತು ರವಿರಾಜ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿದೆ. ಹಾಗೂ ನಾಗರಾಜ್ ಶೆಟ್ಟಿ, ದೇವಿಜಾನಂದ್ ಶೆಟ್ಟಿ ಹಾಗೂ ಸದಾನಂದ್ ಶೆಟ್ಟಿಯವರು ಈ ಒಂದು ಇದರಲ್ಲಿ ಸೇರಿಕೊಳ್ತಾರೆ. ಬಹುಶಃ ನಿಮ್ಗೆ ಗೊತ್ತಿದ್ದಾಗೆ ಈ ಮ್ಯಾಚು ಇಡೀ ಬಂಟ ಸಮಾಜ ಕೈ ಜೋಡಿಸಿದ್ದು. ಮುಂದಿನ ದಿನದಲ್ಲಿ ನಾವು ಬಹುಶಃ ಒಂದು ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದರೆ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಮಾಡಿ ನಮ್ಮ ಯುವಕರನ್ನ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಲಪಡಿಸಿ ದೇಶಕ್ಕೆ ಒಂದು ದೊಡ್ಡ ಒಂದು ಆಸ್ತಿಯನ್ನು ಮಾಡಬೇಕಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact
0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.